ಬಂಟರ ಸಂಘ ಸುರತ್ಕಲ್ ಇದರ 21ನೇ ವಾರ್ಷಿಕ ಮಹಾಸಭೆಯಲ್ಲಿ ಮೂವರು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವು ಬಂಟರ ಭವನ ಸುರತ್ಕಲ್ನಲ್ಲಿ ಜರುಗಿತು. ಪತ್ರಕರ್ತ, ಸಂಘಟಕ, ರಂಗಕರ್ಮಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯ ಜಗನ್ನಾಥ್ ಶೆಟ್ಟಿ ಬಾಳ, ಎನ್ಎಸ್ಎಸ್ ಅತ್ಯುತ್ತಮ ಸ್ವಯಂ ಸೇವಕಿ, ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತೆ ಕುಮಾರಿ ಬಿಂದ್ಯಾ ಎಲ್ ಶೆಟ್ಟಿ, ಅವಳಿ ಪ್ರಶಸ್ತಿಗಳ ಅಪೂರ್ವ ಸಾಧಕಿ ಕುಮಾರಿ ದೀಕ್ಷಾ ಎಂ ಶೆಟ್ಟಿ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷ ಸುಧಾಕರ್ ಪೂಂಜಾ ಹೊಸಬೆಟ್ಟು ಅವರು ಮಾತನಾಡಿ, ಬಂಟರ ಸಂಘದ ಅಧ್ಯಕ್ಷರಾಗಿ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೀರಾ. ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೆವು. ಮುಂದೆಯೂ ಅಂತೆಯೇ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಹೋಗಲಾಗುವುದು ಎಂದು ಹೇಳಿದರು. ಯೋಜನೆಗೆ ಪೂರ ಕೈ ಜೋಡಿಸದೆ ಎಂಟು ಮಾರ್ಗದರ್ಶನ ಮಾಡ್ತದೆ ಎಂಟು ಫುಲ್ಲು ಸಪೋರ್ಟ್ ಆಗ್ತದೆ ಅದಕ್ಕೆ ಕೃತಜ್ಞವಾದ ಅಂಜನೆ ಉಪಾಧ್ಯಕ್ಷ ಎಕಡೆ ಬಂದ ಆರು ಹಿರಿಯ ಸುರುಗಿಂಚಿ ಆರು ಸಂಘಟಿಸಿನ ಮಾತೇನ ಈ ಸಂಘವು ಹೆಚ್ಚು ಜನ ಮೆಂಬರ್ ಮಾಡಬೇಕು. ಯಾನ ಈ ಗ್ರಾಮ ಸಭೆ ಕೂಡ ಬಂದರೆ ಯಾನ ಮೇಲೇನೆ ಯಾರ ಮೇಲೆ ಎತ್ತಬೈದಿದ್ದಿ ಅಧ್ಯಕ್ಷನಾಗ ಯಾನ ಮಾಡಿದ್ದಿ ಆರು ಎತ್ತಬೈದ ಜನಗಳು ಎರಡು ಜನ ಮುಂದೆ ನಮ್ಮ ಅಧ್ಯಕ್ಷರಾಗ್ತೀವಿ. ಬೊಕ್ಕ ಮಾರ್ಗದರ್ಶನ ಪೂರೈಕೊಂಡು ಆಡಳಿತರು ಎಂಟು ಜೂನಿಯರ್ ಆಡಳಿತ ವಿದ್ಯಾರ್ಥಿಗಳ ಆಟ ಮಾಡಿ ನೀರು ಪೂರ ವ್ಯವಸ್ಥೆ ಆಟ ಮಾಡ್ಕೊಂಡು ಪೂರ ಬೇರೆ ಮಾಡ್ತಿದ್ದೆ ಕೈ ಕೈ ಕೊರದು ಬೇರೆ ಮಾಡ್ತೇನೆ. ನಮ್ಮ ಕಾರ್ಯದರ್ಶಿ ಲೋಕೇಶ್ ಶೆಟ್ಟಿ ಆ ಬಗ್ಗೆ ಈ ಸಂದರ್ಭ ಉಪಾಧ್ಯಕ್ಷರಾದ ಲೋಕಯ್ಯ ಶೆಟ್ಟಿ ಮುಂಚೂರು, ಕಾರ್ಯದರ್ಶಿ ಪ್ರವೀಣ್ ಶೆಟ್ಟಿ ಇಡ್ಯಾ, ಕೋಶಾಧಿಕಾರಿ ರತ್ನಾಕರ್ ಶೆಟ್ಟಿ ಸುರತ್ಕಲ್, ಸಹ ಕಾರ್ಯದರ್ಶಿ ಪುಷ್ಪರಾಜ್ ಶೆಟ್ಟಿ ಕುಡಂಬೂರು, ಸಂಘಟನಾ ಕಾರ್ಯದರ್ಶಿ ದೇವೇಂದ್ರ ಶೆಟ್ಟಿ, ಕ್ರೀಡಾ ಕಾರ್ಯದರ್ಶಿ ಹರೀಶ್ ಶೆಟ್ಟಿ ಉಪಸ್ಥಿತರಿದ್ದರು.